ಮಂಗಳೂರು ಕುಲಶೇಖರದ ಕೊರ್ಡೆಲ್ ಹೋಲಿ ಕ್ರಾಸ್ ಚರ್ಚ್ನಲ್ಲಿ ಸಂಭ್ರಮದ ಮೋಂತಿ ಹಬ್ಬವನ್ನು ಆಚರಿಸಲಾಯಿತು. ಬಲಿಪೂಜೆಯಲ್ಲಿ ಫಾದರ್ ಕ್ಲಿಫರ್ಡ್ ಫೆರ್ನಾಂಡಿಸ್, ಫಾದರ್ ವಿಜಯ್ ಮೊಂತೆರೊ, ಫಾದರ್ ಡೆನ್ಸಿಲ್ ಲೋಪೋ, ಫಾದರ್ ರೋನ್ಸನ್ ಪಿಂಟೋ, ಅಜ್ಮೀರ್ ಡಯಸಿಸ್ನ ಫಾದರ್ ಹೆನ್ರಿ ಮೋರಸ್, ಪಾಲನಾ ಸಮಿತಿಯ ಉಪಾಧ್ಯಕ್ಷ ರುತು ಕ್ಯಾಸ್ತಲಿನೋ ಮತ್ತು ಕಾರ್ಯದರ್ಶಿ ಅನಿಲ್ ಡೇಸಾ ಮತ್ತು ಭಕ್ತಾದಿಗಳು ಮಾತೆ ಮಾರಿಯಮ್ಮನಿಗೆ ಹೂಗಳನ್ನು ಅರ್ಪಿಸಿ ಹೊಸ ತೆನೆಯನ್ನ ಆಶೀರ್ವದಿಸಿ ಸ್ವೀಕರಿಸಿದರು. ಇನ್ನು 1763ರಲ್ಲಿ ಮಂಗಳೂರಿನ ಫರಂಗಿಪೇಟೆಯ ಮೊಂತೆ ಮರಿಯಾನೋ ಮಠದಲ್ಲಿ ಗೋವಾದ ಧರ್ಮಗುರು ಫಾದರ್ ಜೋಕಿಮ್ ಮಿರಾಂದಾ ಅವರು ಮೊದಲ ಬಾರಿಗೆ ಮೊಂತಿ ಹಬ್ಬವನ್ನು ಆಚರಿಸಿದರು. ಇದೊಂದು ಹೊಸ ತೆನೆಯ ಹಾಗೂ ಪ್ರಕೃತಿಯ ಹಬ್ಬವಾಗಿದ್ದು, ಜೊತೆಗೆ ಮರಿಯಮ್ಮ ಅವರ ಹುಟ್ಟಿದ ದಿನವೂ ಆಗಿದೆ. ಪ್ರಕೃತಿಯ ಮೊದಲ ಫಸಲನ್ನ ದೇವರಿಗೆ ಅರ್ಪಿಸಲಾಗುತ್ತೆ. ಇದನ್ನ ಹೆಣ್ಮಕ್ಕಳ ದಿನವೆಂದು ಕೂಡ ಆಚರಿಸಲಾಗುತ್ತೆ. 9 ದಿವಸಗಳ ಕಾಲ ಮಾತೆ ಮರಿಯಮ್ಮ ಅವರ ಮೂರ್ತಿಗೆ ಹೂಗಳನ್ನು ಅರ್ಪಿಸಲಾಗುತ್ತೆ. ಕೊನೆಗೆ ಸೆಪ್ಟೆಂಬರ್ 8ರಂದು ಹಬ್ಬವನ್ನು ಆಚರಿಸಲಾಗುತ್ತೆ. ವಿಶ್ವದಾದ್ಯಂತ ನೆಲೆಸಿರುವ ಮಂಗಳೂರಿಗರು ಈ ಹಬ್ಬವನ್ನು ಆಚರಿಸುತ್ತಾರೆ.